ಕಳೆದ ಕೆಲವು ದಿನಗಳಿಂದ ಸುರಿದ ಮಹಾಮಳೆಗೆ ಬೆಂಗ್ರೆ ಪರಿಸರದಲ್ಲಿ ಉಂಟಾದ ಹಾನಿಯನ್ನ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಭೇಟಿ ನೀಡಿ ಪರಿಶೀಲಿಸಿದರು. ಕರಾವಳಿಯಾದ್ಯಂತ ಮೊನ್ನೆ ಸುರಿದ ಮಹಾಮಳೆಗೆ ಕರಾವಳಿ ತತ್ತರಿಸಿರುವುದು ಅಕ್ಷರಶಃ ನಿಜ. ಬೆಂಗ್ರೆ ಪರಿಸರದಲ್ಲಿಯೂ ಕೂಡ ಅಪಾರ ಹಾನಿ ಉಂಟಾಗಿದೆ ಮತ್ತು ಹಲವು ಅಭಿವೃದ್ಧಿ ಕಾರ್ಯಗಳಾದ ಸಂಪರ್ಕ ಸಮಸ್ಯೆ, ವಿದ್ಯುತ್ ಸಮಸ್ಯೆಗಳನ್ನು ರುದ್ರಭೂಮಿಯ ನಿರ್ಮಾಣದ ಬೇಡಿಕೆಯನ್ನ ಗ್ರಾಮಸ್ಥರು ಶಾಸಕರ ಮುಂದಿಟ್ಟರು. ನಮಗೆ ಸಂಪರ್ಕಕ್ಕೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರವಿಲ್ಲ, ಸತ್ತವರನ್ನ ದಫನ ಮಾಡಲು ರುದ್ರಭೂಮಿ ಇಲ್ಲ. ಇದಕ್ಕೆಲ್ಲ ಪರಿಹಾರ ಮುಂದಿನ ದಿನಗಳಲ್ಲಿ ಶಾಸಕರಿಂದ ನಿರೀಕ್ಷಿಸುತ್ತೀವಿ ಎಂದು ಬೆಂಗ್ರೆ ವಾರ್ಡ್ನ ಅಧ್ಯಕ್ಷ ಅರವಿಂದ್ ಬೆಂಗ್ರೆ ಹೇಳಿದ್ರು. ನಮಗೆ ಮುಖ್ಯವಾಗಿ ಯಾವುದೇ ರೀತಿಯ ಈಗ ಸಿಟಿಗೆ ಹೋಗಬೇಕಾದ್ರೂ ಕೂಡ ಯಾವ ರೀತಿಯ ಕನೆಕ್ಟಿವಿಟಿ ವ್ಯವಸ್ಥೆ ಇಲ್ಲ. ಅದೇ ರೀತಿ ನಾವು ಇಲ್ಲಿ ಅವಲಂಬಿಸಿರುವುದು ಖಾಲಿ ಒಂದು ಬಸ್, ಒಂದು ನಂಬರ್ ಎ ಒಂದು ಬಸ್ಸನ್ನು ನಾವು ಅವಲಂಬಿಸಿದ್ದೇವೆ. ಅದೇ ರೀತಿ ಮತ್ತೆ ಖಾಲಿ ಒಂದು ದೋಣಿ ಇರೋದಿಲ್ಲ. ಇಲ್ಲಿಂದ ನಾವಿಗೆ ಸಿಟಿಗೆ ಆಗಲಿ ಹಾಸ್ಪಿಟಲಲ್ಲಿ ಎಲ್ಲಿಯಾದರೂ ಕನೆಕ್ಟಿವಿಟಿ ಆಗಬೇಕಾದ್ರೆ ನಾವು ಹೋಗಬೇಕಾದ್ರೆ ಕೂಡ ನಮಗಿರೋದು ಖಾಲಿ ಒಂದು ದೋಣಿ ವ್ಯವಸ್ಥೆ ಮತ್ತು ಒಂದು ಬಸ್ಸಿನ ವ್ಯವಸ್ಥೆ ಆಗಿರುವಾಗ ನಾವು ಈ ಪ್ರದೇಶದಲ್ಲಿ ಇಷ್ಟು 100-150 ವರ್ಷದಿಂದ ಈ ಪ್ರದೇಶದಲ್ಲಿ ನಾವು ಜೀವನ ಮಾಡ್ತಿದ್ದೇವೆ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳು ಇಷ್ಟುವರೆಗೆ ಸರಿಯಾಗಿ ಲಭಿಸಿಲ್ಲ. ಹಾಗೂ ಇಲ್ಲಿ ಶಾಲೆ ಮಕ್ಕಳು ಕೂಡ ಹೋಗಬೇಕಾದ್ರೆ ಒಂದೇ ದೋಣಿಯನ್ನು ಅವಲಂಬಿಸಿದ್ದಾರೆ ಮತ್ತು ಒಂದು ಬಸ್ಸನ್ನು. ಮಳೆಗಾಲದಲ್ಲಂತೂ ಅವರ ಪರಿಸ್ಥಿತಿ ತುಂಬ ಚಿಂತಾಜನಕ ಆಗಿರ್ತದೆ. ಅವರು ಹೋಗಬೇಕಾದ್ರೂ ಕೂಡ ಅವರ ಆ ಜೀವದ ಅಪಾಯ ಎಷ್ಟಿದೆ ಅಂದರೆ ದೋಣಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಕೂಡ ಒಂದು ಭಯ ಮನೆಯವರಿಗೆ ಕೂಡ, ಯಾವಾಗ ಮಕ್ಕಳು ಹೋಗಿ ಮನೆಗೆ ಬರ್ತಾರೆ ಅಂತೇಳಿ. ಹಾಗೂ ಮೊನ್ನೆ ಸುರಿದಂಥ 29ನೇ ತಾರೀಕು ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಇಲ್ಲಿ ನಮ್ಮದು ಪೊಕ್ಕೋಟ ಬೆಂಗ್ರೆಯ ಎಲ್ಲ ಈ ನದಿ ತಡ ಪ್ರದೇಶಗಳೆಲ್ಲ ನೀರಿಗೆ ಕೊಚ್ಚಿ ಮಳೆಯಿಂದಾಗಿ ಉಂಟಾದ ಎಲ್ಲ ನಷ್ಟಗಳಿಗೆ ಮತ್ತು ನಿಮ್ಮ ಮೂಲಭೂತ ಬೇಡಿಕೆಗಳಾದ ರಸ್ತೆ, ರುದ್ರಭೂಮಿ, ವಿದ್ಯುತ್, ಆರೋಗ್ಯ ಕೇಂದ್ರ ನಿರ್ಮಾಣ ಇದರ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಆದಷ್ಟು ಬೇಗ ಪರಿಹಾರ ನೀಡುತ್ತೇನೆ ಎಂದು ಶಾಸಕ ವೇದವ್ಯಾಸ್ ಕಾಮತ್ ಭರವಸೆ ನೀಡಿದರು. ಇವತ್ತು ಈ ಮಂಗಳೂರಿನ ಈ ಬೆಂಗ್ರೆ ಪರಿಸರದಲ್ಲಿ ಮೊನ್ನೆ ನಡೆದಂಥ ಬಂದಂತಹ ಮಳೆಗೆ ಆದಂಥ ಅನಾಹುತಗಳಾಗಿದೆ ಅದನ್ನು ವೀಕ್ಷಿಸುವ ದೃಷ್ಟಿಯಲ್ಲಿ ಮತ್ತು ಇಲ್ಲಿನ ಎಲ್ಲ ಜನರೊಂದಿಗೆ ಅದರ ಬಗ್ಗೆ ತಿಳ್ಕೊಳ್ಳಲು ಮತ್ತು ಮಾಹಿತಿಯನ್ನು ಸಂಗ್ರಹಿಸಲು ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಬಹಳಷ್ಟು ವರ್ಷಗಳಿಂದ ಅವರ ಇರುವಂಥ ಬೇಡಿಕೆಗಳು ಇಲ್ಲಿ ಆ ಒಂದು ನೆರೆ ಬಂದಾಗ ಮಳೆಯ ನೀರು ಈ ನದಿಯಿಂದ ಮೇಲೆ ಬಂದು ಮನೆಯ ಗೋಡೆ ಮತ್ತು ಮನೆಯ ಏನಿದೆ ಇಲ್ಲಿಯ ಪರಿಸರಕ್ಕೆ ಹಾನಿ ಮಾಡುವಂಥ ವಿಷಯಗಳು ಆಗ್ತಾಯಿದೆ. ಈಗ ಮೊನ್ನೆಯ ದಿನಕ್ಕೆ ಈ ಬಹಳ ದೊಡ್ಡ ಮಳೆಯಲ್ಲಿ ಈ ರಸ್ತೆ ನಿರ್ಮಾಣವಾಗಿದೆ, ಆ ರಸ್ತೆಗೆ ನಿರ್ಮಾಣ ಆದಾಗ ಆ ರಸ್ತೆಯನ್ನು ಕೊಚ್ಚಿ ನದಿಗೆ ಹೋದಂಥ ವಿಷಯಗಳು ನಾವೀಗ ಗಮನಿಸಿದ್ದೀವಿ. ಅದಕ್ಕೆ ಭಾಳಷ್ಟು ದೊಡ್ಡ ತಡೆಗೋಡೆಯನ್ನು ಮುಂದಿನ ದಿನಗಳಲ್ಲಿ ಕಟ್ಟಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ಸಾರ್ವಜನಿಕರು ನೆರೆದಿದ್ದ ಗ್ರಾಮಸ್ಥರು ಶಾಸಕರಿಗೆ ಹೂವಿನ ಮಾಲೆ ಹಾಕಿ ಅಭಿನಂದನೆ ಸಲ್ಲಿಸಿದ್ರು. ಈ ಸಂದರ್ಭ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ವಸಂತ್ ಪೂಜಾರಿ, ಕಾರ್ಯಕರ್ತರಾದ ವರದರಾಜ್, ಸುಧೀರ್, ಹರೀಶ್, ವಿಶಾಲ್, ಉದಯ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಖಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.